ಮಂಗಳೂರಿನ ಕುದ್ರೋಳಿಯ ಅಳಕೆಯಲ್ಲಿರುವ ಮುದ್ರಾ ಪ್ರಿಂಟರ್ಸ್ನ ಮಾಲಕರಾದ ಕೇಶವ್ ಅವರ ನೇತೃತ್ವದಲ್ಲಿ ನವರಾತ್ರಿಯ ಪ್ರಯುಕ್ತ ಹುಲಿವೇಷ ಕುಣಿತವನ್ನು ಹಮ್ಮಿಕೊಂಡಿದ್ರು. ಹುಲಿವೇಷವೆಂದರೆ ಕರಾವಳಿಯ ನಾಡಿಮಿಡಿತ. ಹುಲಿವೇಷ ಕುಣಿತಕ್ಕೆ ತನ್ನದೇ ಆದಂತಹ ಪರಂಪರೆ ಇತಿಹಾಸವಿದೆ. ಪಾಸೆ ಬ್ಯಾಂಡ್ ಸದ್ದಿಗೆ ಹೆಜ್ಜೆ ಹಾಕುವ ಹುಲಿವೇಷದ ಸೊಬಗೆ ಬೇರೆ. ಹುಲಿವೇಷದ ತಾಸೆಗೆ ಚಿಣ್ಣರು ಕೂಡ ಹೆಜ್ಜೆ ಹಾಕುವುದನ್ನು ನಾವು ಗಮನಿಸಿದ್ದೇವೆ. ಪಿಲಿನಲಿಕೆ ಅಥವಾ ಹುಲಿ ಕುಣಿತದ ಪರಂಪರೆಯನ್ನ ನಾವು ಕರಾವಳಿಯಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಕಾಣಬಹುದು. ನವರಾತ್ರಿಯ ಪ್ರಯುಕ್ತ ಅಳಕೆಯಲ್ಲಿರುವ ಮುದ್ರಾ ಪ್ರಿಂಟರ್ಸ್ನ ಮುಂಭಾಗದಲ್ಲಿ ಹುಲಿ ಕುಣಿತವನ್ನು ಆಯೋಜಿಸಿದ್ರು. ಪ್ರತಿ ವರ್ಷವೂ ಹುಲಿ ಕುಣಿತವನ್ನು ಆಯೋಜಿಸುವ ಮೂಲಕ ಮುದ್ರಾ ಪ್ರಿಂಟರ್ಸ್ನ ಮಾಲಕ ಕೇಶವ್ ಅವರು ಕರಾವಳಿಯ ಹುಲಿ ಕುಣಿತ ಸಂಪ್ರದಾಯಕ್ಕೆ ಇನ್ನಷ್ಟು ಮೆರುಗು ನೀಡುತ್ತಿದ್ದಾರೆ. ಹುಲಿ ವೇಷಧಾರಿಗಳಿಗೆ ಕುಣಿತದ ಸಂದರ್ಭದಲ್ಲಿ ಹಣವನ್ನ ಎಸೆಯಲಾಗ್ತದೆ. ಆದರೆ ಇಲ್ಲಿ ಹುಲಿ ವೇಷಧಾರಿಗಳಿಗೆ ಹಣವನ್ನ ತಟ್ಟಿಯಲ್ಲಿ ಇಡುವ ಮೂಲಕ ಕಲಾ ಕಾಣಿಕೆಯನ್ನ ಅರ್ಪಿಸಿರುವುದು ವಿಶೇಷವಾಗಿತ್ತು. ಮುದ್ರಾ ಪ್ರಿಂಟರ್ಸ್ನ ಕೇಶವ್ ಅವರು 3ನೇ ವರ್ಷದ ಹುಲಿ ಕುಣಿತವನ್ನ ಆಯೋಜಿಸಿದ್ದು, ನವರಾತ್ರಿಯ ಈ ಸಂದರ್ಭದಲ್ಲಿ ಹುಲಿ ಕುಣಿತದ ಸಂಪ್ರದಾಯಕ್ಕೆ ಇನ್ನಷ್ಟು ಹುರುಪು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಎನ್ಐ ಮಂಗಳೂರು ಉಡುಪಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗಣೇಶ್ ಶರ್ಮಾ, ಮುದ್ರಾ ಪ್ರಿಂಟರ್ಸ್ನ ಮಾಲಕರಾದ ಕೇಶವ್, ಮಂಗಳೂರು ಬಿಎನ್ಐ ಇನ್ಸ್ಪೈರ್ ಚಾಪ್ಟರ್ನ ಸದಸ್ಯರುಗಳು, ಗಣ್ಯ ಅತಿಥಿಗಳು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.